ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಗ್ರಾಮ ವಾಸ್ತವ್ಯ ಆರಂಭಿಸಿರುವ ಜಿಲ್ಲಾಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಉಡುಪಿ ಡಿಸಿ ಜಿ ಜಗದೀಶ್ ಇದೀಗ ರಾತ್ರಿಯೂ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಗ್ರಾಮದ ಜನರ ಕಷ್ಟ ಆಲಿಸಿದ್ದಾರೆ. ನೀವು ನಮಗಿಂತ ಬಹಳ ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇದೆ. ನಿಮಗೆ ಬರೀ ಒಂದು ಅವ್ರ ಮೊಬೈಲ್ ಇಟ್ಕೊಂಡಿರಲ್ಲ, ಅದರಲ್ಲಿ ಒಂದು ಏನೇ ವಿಷಯ ಬೇಕಾದ್ರೆ ಒಂದು ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆದ್ರೆ ನಾವು ಸಣ್ಣ ವಿಷಯವನ್ನ 100 ಜನರ ಹತ್ರ ಕೇಳಬೇಕಿತ್ತು. ನಮ್ಮ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದೀರಾ ಅಥವಾ ಖಾಸಗಿ ಶಾಲೆಯಲ್ಲಿ? ಇವತ್ತೇನು ಸರ್ಕಾರದ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮದ ಕಡೆ ಏನಿದೆ, ಇದನ್ನು ಇವತ್ತು ಪಲ್ಲಿಮಾರು ಮತ್ತು ನಂದಿಕೂರು ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಪಲ್ಲಿಮಾರು ವ್ಯಾಪ್ತಿಯ ನಂದಿಕೂರು ಮತ್ತು ಪಲ್ಲಿಮಾರಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಿದ್ದೀವಿ. ಇಲ್ಲಿ ಸುಮಾರು 114 ಅಹವಾಲುಗಳು ಬಂದಿದೆ. 114 ಅಹವಾಲುಗಳಲ್ಲಿ ಸುಮಾರು 45ಕ್ಕೂ ಹೆಚ್ಚಿನ ಅಹವಾಲುಗಳನ್ನು ಇಲ್ಲೇ ನಿರ್ಮಾಣ ಮಾಡಿದ್ದೀವಿ. ಅದು ಭೌತಿಕತೆ ಏನಿದೆ, ಈ ಥರದ್ದು ಏನು ಅರ್ಜಿಗಳು ಬಂದಿತ್ತು ಅವುಗಳನ್ನು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಅರ್ಜಿಗಳು ಸಹ ಬಂದಿವೆ. ಕಂದಾಯ ಇಲಾಖೆ ಇರ್ಬೋದು, ಲ್ಯಾಂಡ್ ರೆಕಾರ್ಡ್ಸ್ ಇಲಾಖೆಯ ಅರ್ಜಿಗಳಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿ. ಹಾಗೆಯೇ ನನಗೂ ಒಂದು ಸ್ಟೇಜಲ್ಲಿ ಅವರ ಜೊತೆ ಕುತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಗ್ರಾಮಸ್ಥರಿಗೆ ಹಾಗೂ ಬಂದಿದ್ದರಿಂದ ಈ ಊರಿನಲ್ಲಿರೋ ಸಮಸ್ಯೆಗಳಿಗೆ ನಾವು ಪ್ರಶ್ನೆಗಳನ್ನು ಕೇಳಿದಾಗೆ ಆಯಿತು. ಹಾಗೆಯೇ ಅವರು ಅದಕ್ಕೆ ಸರಿಯಾದ ಉತ್ತರವನ್ನು ನೀಡಿ ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಇದೊಂದು ನಮಗೆ ಬಹಳ ಉಪಕಾರವಾಗಿದೆ. ಹಾಗೆಯೇ ಇಲ್ಲಿನ ಗ್ರಾಮೀಣ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತೇನೆ